ನನ್ನ ಮಾತಿನ ಟಿವಿ ಒತ್ತಬೇಕು. ಟಿವಿಯನ್ನು ಒತ್ತಲಿಲ್ಲ ಶಬ್ದವನ್ನು ಒತ್ತಬೇಕು. ನನ್ನ ಗಂಭೀರ ಒಯ್ಯ ಕಷ್ಟಿಗೆ ಮಾತಾಡಿದ್ದು ಹಾಗೆ ಮಾಡ್ಕೊಂಡು ಹೇಗೆ ಟಿವಿ ನೋಡು ಅಂತೇಳಿ ಎಂತ ಟಿವಿ ಇದು ಈ ಟಿವಿಯೇ ಕಾಣೋದಿಲ್ಲ. ನಾನು ದೂರ ನಿಂತು ನಿಮಗೆ ಧೈರ್ಯ ಬರುವುದಿಲ್ಲ. ಅಲ್ಲ ದೂರ ನಿಲ್ಲುವುದಲ್ಲ, ನೀನು ದೂರ ಹೋಗ್ತಾ ಇದ್ದಲ್ಲ ಅದು ಯಾಕೆ ಬೀಳ್ತದ ಅಂತ ಯಾವುದು ಮರದಿಲ್ಲ ಮತ್ತೆ ಆ ಬೀಳುತ್ತಿದ್ದರೆ ನನಗೆ ಬೀಳಲಿಕ್ಕೆ ಏ ಪಾಪಿ ನಿನ್ನನ್ನು ನನ್ನ ಆತ್ಮೀಯತೆ ಬಂದ ಬೀಳುವುದಿಲ್ಲ. ಧೈರ್ಯ ಮಾಡು. ಒಂದು ಕೆಲಸ ಮಾಡು, ಈಗ ನಿನ್ನ ಇಲ್ಲ ಬೇಡ ಮುಂದೆ ಅಲ್ಲಿ ಇವತ್ತೇ ಯಾವುದನ್ನು ಮಾತಾಡ್ತಿ ಬೇರೆ ಬೆಂಕಿ ಕೊಟ್ಟು ಬಿಸಾಡ್ಲಿಕ್ಕೆ ಹೋಗುದ ನಾನು ಅದಲ್ಲ ಅದು ಮಾತಾಡಿಸೋದು ಕ್ರಮ ಬೇಗ ಆಗ್ಬೇಕು ಅಂತ ಇವತ್ತೇ ಆಗ್ಬೇಕು. ಸುಂದರಿ ಸುಂದರಿ ತನಕ ಅವಳು ಕಾಡು ಪಾಪದ ಹಾಗೆ ಅವಳು ಕೂಡ ಸುಂದರಿ ಅಲ್ಲ ನಿನಗೆ ಮತ್ತೆ ಅದಕ್ಕಿಂತ ಸಂದ ಅದೇ ನಿನಗೆ ಅಲ್ಲಪ್ಪ ನೀನನ್ನು ಓ ಸುಂದರಿ ಕನಕಾಗಿ ಹೆಸರ ನಿನ್ನ ಜಾತಕವೇ ನನ್ನ ಕೈಯಲ್ಲಿ ಉಂಟು. ಜಾತಕ ಗೊತ್ತುಂಟಾ? ಕನಕಾಂಗಿ ಅಲ್ವತ್ತ ಕೇಳಿಗಿಲ್ಲ ಕನಕಾಂಗಿ ಮದರಂಗಿ ಯಾವ ಅಂಗಿ ಅದು ಯಾರು ಹೇಳಿದ್ರು ನಿಮ್ಗೆ ಹೆಸರು? ನನ್ನ ಮಾವನ ಮಗಳ ಹೆಸರು ಮದರಂಗಿ. ಅವಳಿ ಇದು ಕನಕಾಂಗಿ, ಅದಕ್ಕೊಂದು ಪ್ರಾಸ ನಿನ್ನದು ಮದನಾಂಗಿ, ಅದೊಂದು ಅಂಗಿ ಬೇಕು. ಅಯ್ಯೋ ಬೇರೆ ದೂರದಲ್ಲಿ ಕರೆಯುವುದು ಯಾರೋ ಅಂತ ನಾನು ಭಾವಿಸಿಕೊಂಡದ್ದು. ನಾನಲ್ವೇ ನನ್ನ ಪರಿಚಯ ಇಲ್ವಾ? ಯಾರಂತ ಗೊತ್ತಾಗ್ಲಿಲ್ವ ಮತ್ತೆ? ಯಾರು ಗೊತ್ತಾ? ಅಭಿ ಮೊದಲು ಸರಿ ಮಾತಾಡ್ತಾ ಇದ್ರು. ಅಭಿ ಅದಲ್ಲ ಇವ್ರು ಸಣ್ಣದಿರುವಾಗ ಸರಿ ಮಾತಾಡ್ತಾ ಇದ್ವಾ? ಪಾಪ ವಯಸ್ಸಾದ ದಿಕ್ಕಲಿಕ್ಕೆ ಪ್ರಾರಂಭ ಆಗ್ತದೆ ಈಗ. ಏ ನೋಡ ಅಭಿ ಅಂತ ಹೇಳಿದ್ರು. ಇದೇ ಸಲ ಹೇಳಲಿಕ್ಕೆ ಆಗುದಿಲ್ಲ. ಅಭಿ ಅಭಿ ಅಂತ ಹೇಳಿದ್ರೆ ನಿನ್ನನ್ನು ತುಂಡು ಮಾಡಿದ್ರು. ನನ್ನಲ್ಲ ಹೆಸರನ್ನು ಅಲ್ಲ ಅಷ್ಟು ಚಂದದ ಹೆಸರು ನನಗೆ ಅಭಿಮನ್ಯು ಅಂತ ಉಂಟು. ಅಭಿ ಎಂತದ್ದು ನನ್ಗೆ ಗೊತ್ತಿಲ್ವಾ? ಮತ್ತೆ ಯಾಕೆ ಅಭಿ ಅಂತ ಕರೆದೆ? ಅದು ಹಾಗಲ್ಲ, ಯಾರ ಮೇಲೆ ನಮಗೆ ಅತಿಯಾದಂತ ಪ್ರೀತಿ ಇರ್ತದೋ ಅವ್ರದ್ದೊಂದು ಇಷ್ಟುದ್ದ ಹೆಸರಿದ್ರೆ ಅದು ಪ್ರೀತಿಯಿಂದ ಕರೆಯುವಾಗ ಗಿಡ್ಡ ಆಗೋದು. ಹೌದಾ? ನನ್ಗೆ ಗೊತ್ತಿರ್ಲಿಲ್ಲಪ್ಪ. ನನ್ಗೆ ಗೊತ್ತುಂಟಲ್ಲಪ್ಪ. ಹೌದಾ? ಹೌದು. ನನಗೆ ಕೂಡ ಹಾಗೆ ನನಗೆ ಎಷ್ಟು ಯಾರಲ್ಲಿ ಪ್ರೀತಿ ಉಂಟು ಅವರ ಹೆಸರು ಮಧು ಮದರಂಗಿಯನ್ನು ಮಧು ಮಾಡಿ ಯಾವ್ದು ಬೇಕಾ? ಹಾಗಲ್ಲ, ನೋಡ್ಬೇಕಾದ್ರೆ ಕೆಲವರಿಗೆಲ್ಲ ಹೆಸರು ಇರ್ತದಪ್ಪ. ಹೇಗಪ್ಪ? ದಿವಾಕರ ಅಂತ ಹೆಸರಿದ್ರೆ ಕೆಲವರು ಪ್ರೀತಿಯಿಂದ ಕರೆಯುವುದಂತೆ ದಿವಾ ದಿವಾ. ಹೆಸರಿಗೆ ಅರ್ಥ ಉಂಟು. ಎಂತದ್ದು ಎಷ್ಟೆಷ್ಟು ಒಳ್ಳೆ ಹೆಸರು ಕೇಳಲಿಕ್ಕೆ ಆಗುದಿಲ್ಲ. ಸಂತೋಷ ಉಂಟಾ? ಒಳ್ಳೆ ಹೆಸರಲ್ವಾ? ಅಲ್ಲ ಕರೀದ ಹೇಗೆ ಗೊತ್ತಾ? ಸಂತು 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 ಸಂತೇನ ಸಂತೇನ ಪಕ್ಷ. ಆ ಸಂತೋಷ ಎನ್ನುವಂತ ಹೆಸರು ಕೇಳುವಾಗಲೇ ಸಂತೋಷ ಆಗ್ತದೆ. ಅದರಲ್ಲೂ ಪ್ರೀತಿಯಲ್ಲಿ ತುಂಡು ಮಾಡಿ ಸಂತು ಅನ್ನುವಾಗ ಎಷ್ಟು ಒಳ್ಳೆದುಂಟಲ್ಲ. ನಿನಗಲ್ಲ ಕರೆದವರಿಗೆ ಆಗ್ಬೇಕು. ಯಾಕೆ ಹೇಳು? ಕಾರಣ ಉಂಟು. ಅಲ್ಲಿ ಏನು ಕಾರಣ ನೀನು ಹೇಳಿದಾಗೆ ಯಾರು ಹಾಗೆ ಕರೀತಾರ ಅವರಿಗೆ ವಾತ್ಸಲ್ಯ ಇದೆ ಎನ್ನುವುದರ ಜೋತಕಾದು. ಹಾಗೆ ಅಭಿಮನ್ಯುತ ನನ್ನನ್ನು ಅಪೀತ ಮಾಡಿದನು. ಪ್ರೀತಿಗಾಗಿ ಏನಾಯ್ತು? ಏನಾಯ್ತು ನಿನಗೇನಾಯ್ತು? ನಿನಗೇನಾಯ್ತು? ಅವೆಂತದ್ದು? ಯಾವುದು ಕಾಲಿನಲ್ಲಿದ್ದದ? ಮತ್ತೆ ಯಾಕೆ? ಅಲ್ಲ ನಾನು ಯಾಕೆ ಹೇಳಿದೆ? ನನ್ನ ಕಣ್ಣುಗಳನ್ನು ನಾನು ನಂಬದಾಗಿ ಹೋದೆ. ಎಷ್ಟು ಸಣ್ಣವಳಿದ್ದೆ, ಎಷ್ಟು ಬೇಗ ಎಷ್ಟು ಎತ್ತರಕ್ಕೆ ಬೆಳೆದು ನಿಂತಿದ್ದೀಯ ನೀನು. ಯಾರಾದ್ರೂ ನಂಬುದಕ್ಕೆ ಸಾಧ್ಯ ಉಂಟಾ? ಆವಾಗ ಸಣ್ಣದಿರುವಾಗ ನೀನು ಇಷ್ಟು ಚಂದ ಆಗ್ತೇನೋ ಕಲ್ಪನೆ ಕೂಡ ಇರ್ಲಿಕ್ಕಿಲ್ಲಪ್ಪ. ಹೇಗಿದ್ದು ಸಣ್ಣ ಹುಡುಗಿ ಬೇಡ ದೊಡ್ಡ ಲಂಗ. ಹೌದಾ? ಅದು
ಕಾಲಿಗೆ ಸಿಗ್ತದೆ ಅಂತ ಅದನ್ನು ಹೀಗೆ ಮಡಿಚಿ ನಾನು ನೋಡುವಾಗ ಅವಳಿಗೆ ಏನಿರ್ಲಿಲ್ಲ. ನೀನು ನೋಡುವಾಗ ಅವಳು ಏನು ಇರ್ಲಿಲ್ಲ ಅಂತ ಹೇಳಲಿಕ್ಕೆ ಅವಳು ಈಗ ಏನಾದ್ರೂ ಇದ್ದಾಳ? ಈಗ ಸೀರೆಲ್ಲ ಉಂಟಿಲ್ಲ ಸಣ್ಣ ಮಗುವಲ್ಲ ನೋಡುವಾಗ. ಮತ್ತೆ ಹುಟ್ಟುವಾಗಲೆಲ್ಲ ಸೀರೆ ಉಟ್ಟುಕೊಂಡು ಬರ್ತಾರೆ. ಯಾಕೆಂದ್ರೆ ನೀನು ಅಷ್ಟು ಚಂದ ಆಗಿದ್ದಿ. ಈಗ ಅದೆಲ್ಲ ನಮ್ಮ ಮನಸ್ಸಿಗಾಗ್ತ ಬೇಸರವನ್ನು ದೂರ ಮಾಡೋದಕ್ಕೆ ಉಪವನಕ್ಕೆ ಬಂದದ್ದು. ನಿನ್ನನ್ನು ನೋಡುವಾಗ ಹೇಗೆ ಅನಿಸಿದ್ದು ಗೊತ್ತಾ? ಆ ರತಿಯೋ ತಲೆಗಿಳಿದು ಬಂದಿದ್ದಾಳೋ? ಹೌದು, ಆ ರತಿ. ಆ ರತಿ ಎಲ್ಲಿಂದವ? ಹೇ, ಇಬ್ಬರಿಗೆ ಪ್ರಾಯ ಆಗಲಿ. ಪ್ರಾಯ ಅಲ್ಲ. ಆ ರತಿ ಆ ಮನ್ಮಥನ ಮಾಡದಿ ಅಂತ ರತಿ ಪ್ರಾಯ ಆಗಿದೆ. ಈಗ ನೋಡ್ಬೇಕಾ, ಹೇಳ್ಬೇಕಾ? ಆ ರತಿಗೊಂದು ಗತಿ ಕಾಣಿಸುವ ತೆರದಲ್ಲಿ ನೀನು ರೂಪವತಿ ಆಗಿದ್ದೀಯೆ. ಅದಲ್ಲ, ಇಲ್ಲಿವರೆಗೆ ನೀನು ಬಂದಿದ್ದೀಯಲ್ಲ, ಇಲ್ಲಿ ಕುಣಿದಾಡ್ತಾ ಇದ್ದಿ, ನಲಿದಾಡ್ತಾ ಇದ್ದಿ. ಇವರನ್ನೆಲ್ಲ ಸೇರಿಕೊಂಡು ಇಲ್ಲಿಗೆ ಬರಬೇಕು ಅಂತ ಇದ್ರೆ ಏನು ಕಾರಣ ಅಂತ ಚಂದದವಳು ನೆನ್ನಲ್ಲಿ ನುಡಿ ಹೇಳ